ದಾಲ ಪೂರೈಸಿ ಮೂಷತಿರಿ ಸೌಖ್ಯಪ್ಪ. ಅವರೊಂದು ನಡೆದಾಡುವ ವಿಶ್ವಕೋಶ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂದರೆ 7:30 ಗಂಟೆ ಅಂದರೆ ಶಿವರಾಮ ಭಟ್ರು ಮತ್ತು ಕಾಂಪೌಂಡು ಹೊರಟರು ಅಂತ ಲೆಕ್ಕ. 3 ಡೋಸ್ ಮದ್ದು ₹3. ಅದು ಗುಣ ಆ ವರ್ಷಕ್ಕೆ ಶೀತ ಗುಣ ಆದ ಹಾಗೆ ಎಂಬ ಒಂದು ಪರಿಪಾಠ ಇತ್ತು. ನಿಮಗೆ 3 ಹೊತ್ತಿಗೆ ಮದ್ದು, ಇನ್ನು ಬರೋದು ಬೇಡ, ಇನ್ನು ಗುಣ ಆಗ್ತದೆ, ಬರೋದು ಬೇಡ ಅಂತೇಳಿ ಅವ್ರು ಹೇಳಿದರೆ ಬಹುತೇಕ ರೋಗಿಗಳು ಪ್ರಸನ್ನಚಿತ್ತರಾಗಿ ಅವರಿಗೊಂದು ನಂಬಿಕೆ ವಿಶ್ವಾಸ. ಅನುಭವ ಬೇರೆ, ಕಲಿವಿಕೆ ಬೇರೆ. ಕಲಿತ ಕೂಡಲೇ ಅನುಭವ ಬರೋದಿಲ್ಲ. ಸಂಬಳ ಅಥವಾ ಒಂದು ದುಡ್ಡಿಗೆ ಮಾಡಿದವರಲ್ಲ. ಒಂದು ನನ್ನ ಕರ್ತವ್ಯ, ಜನರಿಗೆ ಒಂದು ಸೇವೆ ಆಗಲಿ, ನನ್ನಿಂದ ಒಂದಿಷ್ಟು ಜನರಿಗೆ ಉಪಕಾರ ಆಗಲಿ ಅಂತೇಳಿ ಅವರು ಮಾಡ್ತಿದ್ದಂತಹ ಒಂದು ಸೇವೆ. ಹೌದು, ಇದು ಒಬ್ಬ ಮನುಷ್ಯ ತನ್ನ ಕೆಲಸವನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸಬಹುದು, ಅದರಿಂದ ಎಷ್ಟು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಬಹುದು ಎನ್ನುವುದಕ್ಕೆ ಜ್ವಲಂತ ನಿದರ್ಶನವಾದ ವ್ಯಕ್ತಿಯ ಕಥೆ. ಮನುಷ್ಯ ಎಂದ ಮೇಲೆ ಶೀತ, ಕೆಮ್ಮು, ಜ್ವರ ಇತ್ಯಾದಿ ಆರೋಗ್ಯ ಸಮಸ್ಯೆಗಳು ಮಾಮೂಲಿ. ಹೀಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಪುತ್ತೂರಿನಲ್ಲಿ ಕೇಳಿ ಬರ್ತಾ ಇದ್ದ ಒಂದು ಸಲಹೆ ಏನು ಅಂದರೆ, ಶಿವರಾಮ ಭಟ್ರಿನ ಕಾಂಪೌಂಡರ್ ನಡೆಪೋದು ಮರ್ದದ ತೊಲ್ಲೆ ಒರಟ್ಟೆ ಗುಣ ಆಪುಂಡು. ಅಂದರೆ ಶಿವರಾಮ ಭಟ್ ಅವರ ಕಾಂಪೌಂಡರ್ ಬಳಿಗೆ ಹೋಗಿ ಔಷಧಿ ತೆಗೆದುಕೊಂಡು ಬನ್ನಿ, ಒಂದೇ ಸಲಕ್ಕೆ ಶಮನವಾಗುತ್ತದೆ ಎಂದು ಅಷ್ಟರ ಮಟ್ಟಿಗೆ ಫೇಮಸ್ ಆಗಿರುವವರು ಕಾಂಪೌಂಡರ್ ನರಸಿಂಹ ಭಟ್ ಅವರು. ಪುತ್ತೂರು ಮುಖ್ಯ ರಸ್ತೆಯಲ್ಲಿ KSRTC ಬಸ್ ನಿಲ್ದಾಣದ ಬಳಿ ಇರುವ ದಿನೇಶ ಬಿಲ್ಡಿಂಗ್ನಲ್ಲಿದ್ದ ಡಾಕ್ಟರ್ ಶಿವರಾಮ ಭಟ್ ಅವರ ಕ್ಲಿನಿಕ್ ಪುತ್ತೂರು ಆಸುಪಾಸಿನ ಎಲ್ಲರಿಗೂ ಚಿರಪರಿಚಿತ. ಕಡಿಮೆ ಶುಲ್ಕ, ನಗುಮೊಗದ ಸೇವೆಯ ಮೂಲಕ ಅತ್ಯಂತ ಜನಾನುರಾಗಿ ವೈದ್ಯರಾಗಿದ್ದ ಡಾಕ್ಟರ್ ಶಿವರಾಮ ಭಟ್ ಅವರ ಕ್ಲಿನಿಕ್ನಲ್ಲಿ 1960ರಲ್ಲಿ ತನ್ನ 16ನೇ ವಯಸ್ಸಿಗೆ ಸಹಾಯಕ ಅಂದರೆ ಕಾಂಪೌಂಡರ್ ಆಗಿ ಸೇವೆ ಆರಂಭಿಸಿದ ನರಸಿಂಹ ಭಟ್ ಅವರು ಡಾಕ್ಟರ್ ಶಿವರಾಮ ಭಟ್ ಅವರ ಹೆಸರನ್ನು ಇಂದಿಗೂ ಚಿರಸ್ಥಾಯಿಯಾಗಿ ಉಳಿಸಿದ್ದಾರೆ ಎಂದರೆ ತಪ್ಪಾಗಲಾರದು. ಆರಂಭದಲ್ಲಿ ಡಾಕ್ಟರ್ ಶಿವರಾಮ ಭಟ್ ಅವರಿಗೆ ಸಹಾಯಕರಾಗಿದ್ದ ನರಸಿಂಹ ಭಟ್ ಅವರು ಡಾಕ್ಟರ್ ಶಿವರಾಮ ಭಟ್ ಅವರು ನಿಧನ ಹೊಂದಿದ ನಂತರ ಅವರ ಪುತ್ರ ಡಾಕ್ಟರ್ ಶ್ಯಾಮ ಭಟ್ ಅವರಿಗೆ ಸಹಾಯಕರಾಗಿ ಸೇವೆ ಮುಂದುವರಿಸುತ್ತಾ ಶಿವರಾಮ ಭಟ್ ಅವರ ಹೆಸರಿನಲ್ಲೇ ಕ್ಲಿನಿಕ್ ಮುಂದುವರಿಸಿದವರು. ಹಿಂದೆ ಆರೋಗ್ಯ ಸಮಸ್ಯೆ ಎಂದು ಶಿವರಾಮ ಭಟ್ ಅವರ ಕ್ಲಿನಿಕ್ಗೆ ಬಂದವರಿಗೆ ಮೊದಲು ಎದುರಾಗುತ್ತಿದ್ದುದು ಸದಾ ಬಿಳಿ ಪಂಚೆ, ಬಿಳಿ ಶರ್ಟ್ ಧರಿಸಿರುತ್ತಿದ್ದ ಶ್ವೇತವಸ್ತ್ರಧಾರಿ ನರಸಿಂಹ ಭಟ್ ಅವರು. ಬಂದವರನ್ನ ತುಂಬು ನಗುಮೊಗದಿಂದ ಸ್ವಾಗತಿಸಿ ಅಷ್ಟೇ ಚೆನ್ನಾಗಿ ಗುರುತು ಪರಿಚಯ ಹಿಡಿದು ಮಾತನಾಡಿಸಿ ಒಂದಷ್ಟು ಹಾಸ್ಯ ಚಟಾಕಿ ಹಾರಿಸಿ ಔಷಧಿ ಕೊಟ್ಟು ನೆಟ್ಟೆ ಕಮ್ಮಿ ಆಪುಂಡು ನನ್ನ ಬರೋಡ್ಚಿ ಹೀಗೆ ಹೇಳಿ ಔಷಧಿ ನೀಡಿದರು ಎಂದರೆ ಯಾರದ್ದೇ ರೋಗವಾದರೂ ವಾಸಿಯಾಗ್ತಾ ಇತ್ತು. ಕಾಯುವ ದುಬಾರಿ ಖರ್ಚಿನ ಜಂಜಾಟವಿಲ್ಲದೆ ನಗುವಿನೊಂದಿಗೆ ಅವರು ನೀಡುವ ಮದ್ದು ಎಲ್ಲ ರೋಗಗಳಿಗೂ ಸಂಜೀವನಿಯಾಗಿತ್ತು. ಪುತ್ತೂರಿನ ವೈದ್ಯಕೀಯ ತಜ್ಞನಾಗಿ ಡಾಕ್ಟರ್ ಶ್ಯಾಮ್ ಭಟ್ ಅಂಥೇಳಿ ನಾನು ಈಗ ಸದ್ಯ ಆದರ್ಶ ಆಸ್ಪತ್ರೆ ಪುತ್ತೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಪ್ರಾರಂಭದಲ್ಲಿ 1984ನೇ ಏಪ್ರಿಲ್ನಲ್ಲಿ ಮೊದಲನೇ ವಾರದಲ್ಲಿ ನಾನು ನನ್ನ ತೀರ್ಥರೂಪರಾದ ಡಾಕ್ಟರ್ ಶಿವರಾಮ್ ಭಟ್ ಇವರ ಕ್ಲಿನಿಕ್ನಲ್ಲಿ ಬಸ್ ಸ್ಟ್ಯಾಂಡ್ ಎದುರು ಮಾಳಿಗೆ ಡಾಕ್ಟರ್ ಅಂತ ಹೇಳಿ ಪ್ರಸಿದ್ಧಿ ಹೊಂದಿದವರು. ಅವರು ಸುಮಾರು 1954-55ರಲ್ಲಿ ತಮ್ಮ ಕ್ಲಿನಿಕನ್ನು ಸ್ಟಾರ್ಟ್ ಮಾಡಿದರು. ಅಲ್ಲಿ 84ನೇ ಇಸವಿನಿಂದ 1984ರಿಂದ 99ರವರೆಗೆ ನಾನು ಫುಲ್ ಟೈಮ್ ಪ್ರಾಕ್ಟೀಷನರ್ ಆಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ತಂದೆಯವ್ರ ಜೊತೆಗೆ. ಆಮೇಲೆ 99ರಿಂದ ಆದರ್ಶ ಆಸ್ಪತ್ರೆ ಉದ್ಘಾಟನೆ ಆದಮೇಲೆ ನಾನು ಇಲ್ಲಿಗೆ ಶಿಫ್ಟ್ ಆಗಿದ್ದೆ. ಆದರೆ ನನಗೆ ಬಿಡುವಾದ ಆವಾಗ ಮುಖ್ಯವಾಗಿ ಸಾಯಂಕಾಲ ಹೊತ್ತಿಗೆ ಇಲ್ಲಿಂದ ಆಸ್ಪತ್ರೆ ಬಿಡುವಿದ್ದ ಹೊತ್ತಿಗೆ ಕ್ಲಿನಿಕ್ನಲ್ಲಿ ಕೂತ್ಕೊಂಡು ಅಲ್ಲಿಯ ರೋಗಿಗಳಿಗೆ ನನ್ನಿಂದ ಕೈಲಾದಷ್ಟು ಸಹಾಯ ಮಾಡುವ ಉದ್ದೇಶದಿಂದ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಅಲ್ಲಿ ನಮ್ಮ ಹಿರಿಯ ಕಾಂಪೌಂಡ್ರಾಗಿ ನನಗೆ ನೆನಪಿದ್ದಾಗಲೇ ಅವರು
ತಂದೆಯವರ ಕಾಂಪೌಂಡ್ರಾಗಿ ಸೇವೆ ಸಲ್ಲಿಸ್ತಾಯಿದ್ರು. ನಾನು ಚಿಕ್ಕಂದಿನಿಂದಲೇ ಕ್ಲಿನಿಕ್ಕಿಗೆ ಹೋದಾಗೂ ನಗುಮುಖದ ಒಂದು ಸೇವೆ ಅವ್ರದ್ದು ಮತ್ತು ಸ್ವಾಗತ ಮಾಡುವ ಒಂದು ರೀತಿಯೇ ಮತ್ತು ಅವರ ನಗುವಿನ ಒಂದು ಶೈಲಿ ಬಹುತೇಕ ಎಲ್ಲರಿಗೂ ಚಿರಪರಿಚಿತ. ಅವರು ಬಹುಶಃ 59-60ನೇ ಇಸವಿಯಲ್ಲಿ ತಂದೆಯವರನ್ನು ಸೇರಿಕೊಂಡ್ರು ಕಾಂಪೌಂಡ್ರಾಗಿ. ಅವರಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಮಾಡಿ ಉತ್ತಮ ಸೇವೆ ಸರ್ಕಾರಿ ಉದ್ಯೋಗಕ್ಕೆ ಹೋಗುವಂಥ ಅವಕಾಶ ಇತ್ತು. ಅದನ್ನು ಅವರು ಬಿಟ್ಟು ಅವರ ತಂದೆಯವರು ಶಂಕರ ಭಟ್ ಅಂತ ಇದ್ದರು. ಅವ್ರ ಜೊತೆಗೆ ಇವರು ಕೂಡ ಶಂಕರ ಭಟ್ ಲೆಕ್ಕ ಬರೆಯುವಂಥ ಒಂದು ಉದ್ಯೋಗ ಮಾಡ್ತಾಯಿದ್ರು. ನರಸಿಂಹ ಭಟ್ರು ಕಾಂಪೌಂಡ್ರಾಗಿ ಸೇವೆ ಸ್ಟಾರ್ಟ್ ಮಾಡಿದರು 1959-60ರಲ್ಲಿ. ಸುಮಾರು ಈಗ ಇತ್ತೀಚೆಗೆ 2023 ಫೆಬ್ರವರಿಯವರೆಗೆ, ಅಂದರೆ ಅವರಿಗೆ ದುರದೃಷ್ಟವಶಾತ್ ತೀವ್ರ ಹೃದಯಾಘಾತ ಆಗಿ ಅವರು ತುಂಬ ಸೀರಿಯಸ್ ಆಗಿ ಮಂಗಳೂರಿನ KMCಲಿ ಅಡ್ಮಿಟ್ ಆಗಿದ್ದರು. ಅಲ್ಲಿಂದ ಒಂದು ವಾರದ ಗುಣಮುಖರಾಗಿ ಬಂದು ಮತ್ತು ಮನೆಯಲ್ಲಿ ವಿಶ್ರಾಂತಿ ತಗೊಳ್ತಾಯಿದ್ರು. ಆ ಸಮಯದಲ್ಲಿ ಅವರನ್ನು ಭೇಟಿಯಾಗಲಿಕ್ಕೆ ಮನೆಗೆ ಹೋದಾಗ ಅವ್ರು ಹೇಳಿದರು, ಡಾಕ್ಟ್ರೇ, ಇಷ್ಟು ವರ್ಷ ನಾನು ನಿಮ್ಮ ಸೇವೆ ಮತ್ತು ಜನರ ಸೇವೆ ಮಾಡಿದ್ದೇನೆ, ಇನ್ನೂ ನನ್ನಿಂದ ಈ ಉದ್ಯೋಗ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ, ದಯವಿಟ್ಟು ಇದನ್ನು ಮುಂದುವರಿಸಬೇಡಿ, ನನ್ನಿಂದ ಅಸಾಧ್ಯ ಎಂಬ ಒಂದು ಮಾತನ್ನು ಹೇಳಿದರು. ಬಹುತೇಕ ಅಂದರೆ ಸಾಧಾರಣ 65-70 ವರ್ಷದಷ್ಟು ಕಾಲ ಅವರು ಜನರಿಗೆ ಸೇವೆ ಮಾಡಿದ್ದಾರೆ ಅಂತ ಹೇಳಿದರೆ, ಒಂದು ನಿರಂತರವಾದ ಸೇವೆ. ಅಂದರೆ ಒಂದು ದಿನ ಕೂಡ ಬ್ರೇಕ್ ಇಲ್ಲ ಅಂತ ಹೇಳ್ಬೋದು. ಮೊದಲು ನಾವು ಆದಿತ್ಯವಾರ ಕೂಡ ಅರ್ಧ ಹೊತ್ತು ಇರ್ತಿದ್ವಿ ಮೊದಲಿನ ಕಾಲದಲ್ಲಿ. ಈಗ ಇತ್ತೀಚೆಗೆ ಆದಿತ್ಯವಾರ ರಜೆ ಅಂತ ಇತ್ತು, ಬಟ್ ಮೊದಲಿನ ಕಾಲದಲ್ಲಿ ಆದಿತ್ಯವಾರ ಕೂಡ ಅರ್ಧ ದಿನ ಕೆಲಸ ಮಾಡುವಂಥ ಒಂದು ಪರಿಪಾಠ ಇತ್ತು. ಅದರಲ್ಲಿ ಅವರು ಸೇವೆ ಅಂತ ಹೇಳಿದರೆ ಅಷ್ಟು ನಿಷ್ಕಳಂಕ ಸೇವೆ. 8 ಗಂಟೆಗೆ ಕ್ಲಿನಿಕ್ ಓಪನ್ ಆಗೋದಿದ್ದರೆ 7:15 ಅವರು ಹಾಜರಾಗ್ತಿದ್ದರು. ಅಲ್ಲಿ ಬೇಕಾದ ಉಪಕರಣಗಳೆಲ್ಲ ಸ್ವಚ್ಛ ಸರಿ ಮಾಡಿ ಇಟ್ಟು, ಡಾಕ್ಟ್ರ್ 8 ಗಂಟೆ ಬರೋ ಹೊತ್ತಿಗೆ ಅವರೆಲ್ಲ ತಯಾರಾಗಿ ಮೆಡಿಸಿನೆಲ್ಲ ತಯಾರು ಮಾಡಿ ಇಟ್ಕೊಳ್ತಿದ್ರು. 12:15 ಎಲ್ಲ ಬಂದ್ ಮಾಡಿ ರೆಡಿ ಮಾಡ್ತಿದ್ರು. 12:15 ಹೊರಟೋಗ್ತಿದ್ರು ತಂದೆಯವರು. ಆಮೇಲೆ ಪುನಃ 2:15 ಪುನಃ ಓಪನ್ ಆಗ್ತಿತ್ತು. ಮತ್ತು 7:15 ಸರಿಯಾಗಿ 7:15 ಗಂಟೆಗೆ ಅವರು ಹೋಗ್ತಿದ್ರು. ಅಂದರೆ 7:15 ಗಂಟೆ ಅಂದರೆ ಶಿವರಾಮ ಭಟ್ರು ಮತ್ತು ಕಾಂಪೌಂಡು ಹೊರಟರು ಅಂತ ಲೆಕ್ಕ. ಹಾಗೆ ಅದು ಅಷ್ಟು ಸಮಯದ ಒಂದು ಪ್ರಜ್ಞೆ ಅಥವಾ ಒಂದು ಸಮಯದ ಬಗ್ಗೆ ಅವರು ನಿಖರವಾಗಿ ಕೊಡ್ತಿದ್ದಂಥ ಒಂದು ಮಹತ್ವ ಮತ್ತು ಒಂದು ಕಟ್ಟುನಿಟ್ಟು ಹೇಗಿತ್ತು ಅಂತ ಹೇಳಿದರೆ, ಸಮಯ ಪರಿಪಾಲನೆ ಅಷ್ಟು ನಿಷ್ಠಾವಂತರಾಗಿ ಮಾಡ್ತಿದ್ರು ಇಬ್ಬರು ಸಹ. ಡಾಕ್ಟರ್ ಶಿವರಾಮ ಭಟ್ರು ಮತ್ತು ಕಾಂಪೌಂಡಾದ ನರಸಿಂಹ ಭಟ್ರು ಇಬ್ಬರು ಕೂಡ ಇದನ್ನು ಸಮಯದ ಬಗ್ಗೆ ಅತಿ ಕಾಳಜಿ ವಹಿಸ್ತಿದ್ದರು ಮತ್ತು ಅದಕ್ಕೆ ಬೇಕಾದ ಗೌರವ ಕೊಡ್ತಿದ್ದರು. ಅದೇ ರೀತಿ ರೋಗಿಗಳು ಕೂಡ ಇದಕ್ಕೆ ಒಗ್ಗಿಕೊಳ್ತಿದ್ರು. ಯಾಕಂದರೆ ಇಷ್ಟು ಹೊತ್ತಿಗೆ ಡಾಕ್ಟರ್ ಸಿಗ್ತಾರೆ ಸಿಗುವುದಿಲ್ಲ ಎಂಬ ಬಗ್ಗೆ ಒಂದು ಮಾಹಿತಿ ಇತ್ತು. ಮತ್ತು ಅವರ ನರಸಿಂಹ ಭಟ್ರ ಸೇವೆ ಅಂತ ಹೇಳಿದರೆ ನಗುಮುಖದ ಸೇವೆ. ಯಾರೇ ಬಂದರೂ ಕೂಡ, ರೋಗಿಗಳು ಬರಲಿ, ಅವರಿಗೆ ಇಷ್ಟು ಜ್ಞಾಪಕ ಶಕ್ತಿ ಇತ್ತು ಅಂತ ಹೇಳಿದರೆ, ಅವರಿಗೆ ರೋಗಿಯ ಬಗ್ಗೆ, ರೋಗಿಯ ಮಾಹಿತಿಯ ಬಗ್ಗೆ, ಅವರಿಗೆ ಇದ್ದ ಕಾಯಿಲೆಯ ಬಗ್ಗೆ, ಅವರ ತಂದೆಗೆ ಏನಿತ್ತು, ಅವರ ಅಜ್ಜನಿಗೆ ಕೂಡ ಏನಿತ್ತು ಎಂಬ ಬಗ್ಗೆ ಅವರಿಗೆ ಮಾಹಿತಿ ಇರ್ತಿತ್ತು. ಅವರೊಂದು ನಡೆದಾಡುವ ವಿಶ್ವಕೋಶ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ, ಒಂದು ರೋಗಿಯ ಬಗ್ಗೆ ಮಾಹಿತಿ ಎಷ್ಟು ಬೇಕು ಅದನ್ನೆಲ್ಲ ಅವರ ಪುಸ್ತಕದಲ್ಲಿ ಬರೀತಿರಲಿಲ್ಲ. ಅವರ ಮೆದುಳಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ನಿಂತಿರ್ತು. ಮತ್ತು ಅವರು ಒಂದು ತಮಾಷೆಯಲ್ಲಿ ಒಂದು ಫ್ಯಾಮಿಲಿಯಲ್ಲಿ ಯಾರು ಬಂದರೂ ಕೂಡ ಓಹ್ ಗೌಡ್ರೆ ಅಂಥೇಳಿ ಅಥವಾ ಶೆಟ್ರೆ ಅಂಥೇಳಿ ಒಂದು ಅವರ ಫ್ಯಾಮಿಲಿ ಹೆಸರು ಹೇಳಿ ಅವ್ರನ್ನ ಕರಿತಿದ್ರು. ಒಂದು ಫ್ಯಾಮಿಲಿಯಿಂದ ಯಾರು ಬಂದರೂ ಕೂಡ ಅವರಿಗೆ ಸ್ಪಷ್ಟವಾದ ಮಾಹಿತಿ ಇತ್ತು, ಇಂಥ ಫ್ಯಾಮಿಲಿಯವರು, ಇಂಥ ಹುಡುಗರು ಇಂಥ ಕಡೆಯಿಂದ ಬಂದಿದ್ದಾರೆ. ಅದು ಅತಿ ಮಹತ್ತರವಾದ ಒಂದು ಶಕ್ತಿ ಇತ್ತು ಅವರಲ್ಲಿ. ಯಾಕಂದರೆ ಒಂದು ರೋಗಿಯ ಬಗ್ಗೆ, ರೋಗಿಯ ಫ್ಯಾಮಿಲಿಯ ಬಗ್ಗೆ ಮತ್ತು ಅವರ ಮನೆಯವರ ಬಗ್ಗೆ
ಅವರಿಗೆ ಯಾರ್ಯಾರಿಗೆ ಏನೇನು ಸಮಸ್ಯೆ ಇತ್ತು ಅಥವಾ ಅವರು ಯಾರು ಯಾರಿಗೆ ಏನು ಸಂಬಂಧ ಎಂಬ ಬಗ್ಗೆ ಅಷ್ಟು ನಿಖರವಾದ ಮಾಹಿತಿ ಇತ್ತು ಅವ್ರ ಹತ್ರ. ಇದು ರೋಗಿ ಇರ್ಬೋದು, ಅವರು ಹುಡುಗರಿರ್ಬೋದು, ಪ್ರಾಯದವರು ಇರ್ಬೋದು, ಅವರು ಬಸ್ ಕಂಡಕ್ಟರ್ ಇರ್ಬೋದು, ಡ್ರೈವರ್ ಇರ್ಬೋದು, KEB ಅವರು ಇರ್ಬೋದು, ಕೃಷಿಕರಿರ್ಬೋದು, ಯಾವುದೇ ಸ್ತರದಿಂದ ಬಂದರೂ ಕೂಡ ಅವರಿಗೆ ಮಾಹಿತಿ ಅಷ್ಟು ಕಟ್ಟುನಿಟ್ಟಾಗಿ ಅವ್ರಿಗೆ ಗೊತ್ತಿರ್ತಿತ್ತು. ಮತ್ತು ಅದು KSRTCಯ ಎದುರು ಬದಿ ಇದ್ದ ಕ್ಲಿನಿಕ್ ಆದ ಕಾರಣ ಬಹುತೇಕ KSRTCಯ ಒಂದು ಸಿಬ್ಬಂದಿಗಳು ಏನಿದ್ದರು ಅದು ಬಹುಶಃ ಏನು ಇದ್ದರೂ ಕೂಡ 1 ಡೋಸ್ ಮದ್ದು ಕೊಟ್ಟರೆ ಶಿವರಾಮ್ ಭಟ್ರಲ್ಲದೆ ಮದ್ದು ಕುಡಿದ್ರೆ ಗುಣ ಆಗ್ತದೆ ಎಂಬ 3 ಡೋಸ್ ಮದ್ದು ₹3 ಅದು ಗುಣ ಆ ವರ್ಷಕ್ಕೆ ಶೀತ ಗುಣ ಆದ ಹಾಗೆ ಎಂಬ ಒಂದು ಪರಿಪಾಠ ಇತ್ತು. ಅದು ಹಾಗೆ ಆಗ್ತಿತ್ತು ಕೂಡ. ಅಂದಿನ ಕಾಲದಲ್ಲಿ ಬಹುತೇಕ ಈಗಿನ ಕಾಲದಷ್ಟು ದುಡ್ಡಿನ ಒಂದು ಚಲಾವಣೆ ಅಷ್ಟು ಇರ್ತಿರಲಿಲ್ಲ, ತುಂಬ ಕಷ್ಟ ಇತ್ತು ಜನಗಳಿಗೆ. ಧನಾರ್ಜನೆ ಕೂಡ ಕಷ್ಟ ಇತ್ತು ಮತ್ತು ಹಣದ ಚಲಾವಣೆ ಕೂಡ ತುಂಬ ಕಡಿಮೆ ಇತ್ತು. ಜನಗಳು ತುಂಬ ಕಷ್ಟದಲ್ಲಿದ್ದರು. ಆ ಕಾಲದಲ್ಲಿ ಕೂಡ ಒಂದು ಕೂಲಿ ಕೆಲಸದವನಿಗೆ ಕೂಡ 1 ದಿವಸದ ಮದ್ದು ₹3ಗೆ 3 ಡೋಸ್ ಮದ್ದು ಕೊಟ್ಟು ಅಥವಾ 2 ದಿವಸದ ಮದ್ದು ತಗೊಂಡು ಗುಣ ಆಗುವಂಥ ಒಂದು ಪರಿಪಾಠ ಇತ್ತು. ಅದು ದೇವರ ದಯೆಯ ಅಥವಾ ನಮ್ಮ ಅದೃಷ್ಟವೋ ಅಥವಾ ನಮ್ಮ ಕೈಗುಣ ಅಂತ ಏನು ಹೇಳ್ತೇವೆ. ತುಂಬ ಜನರಿಗೆ ಒಂದು ಕೈಗುಣ ಅಥವಾ ಅವರ ಒಂದು ಕೈ ಪೊಲಿಪು ಅಂತ ಏನು ಹೇಳ್ತಾರೆ, ಅಂಥ ಒಂದು 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 ಪರಿಪಾಠವೇ ಬೆಳೆದು ಹೋಗಿತ್ತು. ಮತ್ತು ಅದನ್ನು ತುಂಬ ಜನ ನಂಬ್ತಿದ್ರು ಕೂಡ. ಮತ್ತು ಅವರು ಕೈ ಎತ್ತಿ ನಿಮಗೆ 3 ಹೊತ್ತಿಗೆ ಮದ್ದು, ಇನ್ನು ಬರೋದು ಬೇಡ, ಇನ್ನು ಗುಣ ಆಗ್ತದೆ, ಬರೋದು ಬೇಡ ಅಂತೇಳಿ ಅವ್ರು ಹೇಳಿದರೆ ಬಹುತೇಕ ರೋಗಿಗಳು ಪ್ರಸನ್ನಚಿತ್ತರಾಗಿ ಅವರಿಗೊಂದು ನಂಬಿಕೆ, ವಿಶ್ವಾಸ. ಅವರು ಕೈ ಎತ್ತಿ ಒಂದು ಮದ್ದು ಹೀಗೆ ಕೊಟ್ಟಿದ್ದರೆ ರೋಗಿಗಳು ಹೀಗೆ ಅವರು ಮದ್ದನ್ನು ಹೀಗೆ ಇಟ್ಟರೆ ಅವರು ಕೇಳ್ತಿರ್ಲಿಲ್ಲ. ಇದು ಕೈಟ್ ದೆತ್ತು ಕೊಡಲಿ ಅಂತ ಹೇಳ್ತಿದ್ರು ತುಂಬ ಜನ ರೋಗಿಗಳು. ಇದು ಕೈಟೇ ಕೊರಡು ಅಂತೇಳಿ ಅವ್ರು ಕೈಯಲ್ಲಿ ಕೊಟ್ಟು ಅವರು 1 ಡೋಸ್ ಮದ್ದು ಕುಡಿದು ಮೆಡಿಸಿನನ್ನು ತಗೊಂಡು ಹೋಗುವಂಥ ಒಂದು ಪರಿಪಾಠ ಇತ್ತು. ಅವರು ಎಷ್ಟು ಚುರುಕಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದರೆ, ಶಿವರಾಮ್ ಭಟ್ರು ಹೀಗೆ ಮದ್ದು ಬರೆಯೋ ಹೊತ್ತಿನಲ್ಲಿ ಅವರು ಹೀಗೆ ತಿರುಗಿ ಮದ್ದು ಕಟ್ಟಿ ಆಗ್ತಿತ್ತು, ಅಷ್ಟು ಸ್ಪೀಡ್ ಇದ್ದರು ಅವರ. ಅಂದರೆ ಅವರು ಬರೆಯೋದು ಹಿಂದೆ ದೂರದಿಂದ ಕಾಣ್ತಿತ್ತು ಅವರಿಗೆ, ಬರೆಯೋದು ನೋಡಿ ಅವರಿಗೆ ಎಂಥ ಮೆಡಿಸಿನ್ ಅಂತ ಹೇಳುವಂಥ ಒಂದು ಅವರಿಗೆ ಗೊತ್ತಾಗ್ತಿತ್ತು. ಮತ್ತು ಅಷ್ಟು ಚುರುಕಾಗಿದ್ದರು. ಅಷ್ಟು ಚುರುಕು ಅಂದರೆ ಬಹುಶಃ ಅವರು ಯಾವತ್ತೂ ರಜೆ ಮಾಡಿದ್ದೇ ಇಲ್ಲ. ಒಂದು ಸೌಖ್ಯ ಇಲ್ಲ ಅಂಥೇಳಿ ಎಲ್ಲಿಯಾದರೂ ವರ್ಷಕ್ಕೆ 1 ಸಲ ಶೀತ ಜ್ವರ ಬಂದರೆ ಅವರಿಗೆ ಒಂದು ಇಂಜೆಕ್ಷನ್, ಜ್ವರಕ್ಕೆ 1 ಇಂಜೆಕ್ಷನ್ ಕೊಟ್ಟರೆ ಅದು ಅಲ್ಲಿಗೆ ಮುಗೀತು, ಆ ವರ್ಷಕ್ಕೆ ಮುಗೀತು, ಮತ್ತೆ ಇಲ್ಲ. ಹಾಗೆ 1 ದಿವಸ ಕೂಡ ರಜೆ ಮಾಡಿದವರಲ್ಲ. ಅಷ್ಟು ವಿಶ್ವಾಸದಿಂದ ನಿಷ್ಠೆಯಿಂದ ಕೆಲಸ ಮಾಡಿ ಜನಗಳಿಗೆ ಅದು ಅವರಿಗೆ ಸಂಬಳ ಅಥವಾ ಒಂದು ದುಡ್ಡಿಗೆ ಮಾಡಿದವರಲ್ಲ. ಒಂದು ನನ್ನ ಕರ್ತವ್ಯ, ಜನರಿಗೆ ಒಂದು ಸೇವೆ ಆಗಲಿ, ನನ್ನಿಂದ ಒಂದಿಷ್ಟು ಜನರಿಗೆ ಉಪಕಾರ ಆಗಲಿ ಅಂತೇಳಿ ಅವರು ಮಾಡ್ತಿದ್ದಂಥ ಒಂದು ಸೇವೆ. ಮತ್ತು ಅದನ್ನು ತುಂಬ ಜನ ಮೆಚ್ಚಿಕೊಂಡಿದ್ದಾರೆ. ರೋಗಿಗಳಿರ್ಬೋದು ಅಥವಾ ಊರಿನವರಿರ್ಬೋದು, ಜನಗಳು ಮೆಚ್ಚಿಕೊಂಡಿದ್ದಾರೆ. ವೈದ್ಯರು ಕೂಡ ತುಂಬ ಜನ ಮೆಚ್ಚಿಕೊಂಡಿದ್ದಾರೆ. ಹಾಗೆ ಕೆಲವು ಅಪಸ್ವರಗಳು ಕೂಡ ಬಂದಿರ್ಬೋದು. ಏಕೆಂದರೆ ಅವರು ತುಂಬ ಗಟ್ಟಿಯಾಗಿ ಕಟ್ಟುನಿಟ್ಟಾಗಿ ಮಾತಾಡ್ತಿದ್ರು. ಅಂದರೆ ಒಂದು ವಿಷಯದ ಬಗ್ಗೆ ಅಥವಾ ಒಂದು ನಿರ್ಧಾರದ ಬಗ್ಗೆ ಅಥವಾ ಒಂದು ಜಗತ್ತಿನಲ್ಲಿ ಆಗುವಂಥ ಆಗುಹೋಗುಗಳ ವಿಷಯ ಇರ್ಬೋದು, ಅವರು ಖಂಡಿತವಾಗಿ ಕಟ್ಟುನಿಟ್ಟಾಗಿ ಮಾತಾಡ್ತಿದ್ದಂಥ ಒಂದು ವ್ಯಕ್ತಿ. ಡೋಲಾಯಮಾನವಾಗಿ ಅಥವಾ ಸುತ್ತು ಬಳಸಿ ಮಾತಾಡ್ತಿಲ್ಲ. ಎಂಥ ವಿಷಯವನ್ನು ಕಟ್ಟುನಿಟ್ಟಾಗಿ ರೋಗಿಗಳ ಎದುರೇ ಹೇಳ್ತಿದ್ರು. ಈಗ ಸ್ಮೋಕ್ ಮಾಡೋರಿಗೆ ಈ ಸ್ಮೋಕ್ ಮಾತನ್ನು ಈ ಸೈಪ್ನ ಗ್ಯಾರಂಟಿ ಅಂತೇಳಿ ಅವರನ್ನು ಒಂದು ನಮ್ಮನ್ನು ಎಚ್ಚರಿಸಿ ಅವ್ರ ರೋಗಿಗಳಿಗೆ ಅವರು ಕುಡಿಯುವುದಾಗಲಿ ಅಥವಾ ಸ್ಮೋಕ್ ಮಾಡೋದಾಗಲಿ, ಧೂಮಪಾನ ಮಾಡಬಾರ್ದು ಎಂಬ ಒಂದು ಎಚ್ಚರಿಕೆ ಕೊಡುವಂಥ ಒಂದು ವಿಷಯ ಕೂಡ ನಡೀತಿತ್ತು. ಮತ್ತು ರೋಗಿಗಳ ಮದ್ದು ಸರಿಯಾಗಿ ತಿನ್ನದಿದ್ದರೆ ಅವ್ರು ಜೋರು ಮಾಡ್ತಿದ್ರು ಕೂಡ. ವೈದ್ಯರು ಹೆಚ್ಚು ಜೋರು ಮಾಡ್ತಾಯಿದ್ರು ಕೂಡ ಅವರು ನೀವು ಯಾಕೆ ಮದ್ದು ತಗೊಳ್ಳಿಲ್ಲ ಅಂಥೇಳಿ ಗದರಿಸಿ, ಅಂದರೆ ನಯವಾಗಿ ಗದರಿಸಿ ಅವರಿಗೆ ರೋಗಿಗಳು ಮದ್ದನ್ನು ಸರಿಯಾಗಿ ತಗೊಳ್ಳುವಂಥ ರೀತಿಯಲ್ಲಿ ಅವರು ನೋಡ್ಕೊಳ್ತಿದ್ರು. ಮತ್ತು ಅವರು ಹೇಳಿದ್ದನ್ನು ಜನಗಳು ತುಂಬ ಮೆಚ್ತಿದ್ರು. ಅವರು ಜೋರಾಗಿ ಅಂದರೆ ಬೈತಾರೆ ಅಂತ ಹೊರಗಿನ ನೋಡಿದ್ರೆ ಬೈತಾರೆ ಅಂತ ಕಾಣ್ಬೋದು, ಆದರೆ ಅವರು ಅದನ್ನು
ಒಂದು ಇದು ಬುದ್ಧಿವಾದ ಅಥವಾ ಹಿರಿಯರು ಹೇಳುವ ಬುದ್ಧಿವಾದ ಅಂತ ಹೇಳಿ ತಗೊಂಡು ಅದನ್ನು ಗಣನೆಗೆ ತಗೊಂಡು ಮಾಡ್ತಿದ್ರು. ತುಂಬ ಸಲ ಎಷ್ಟೋ ಸಲ ಅವರಿಗೆ ಇಲ್ಲಿ ಗುಣ ಆಗದಂತಹ ಅಥವಾ ಗುಣ ಮಾಡಲಿಕ್ಕೆ ಸಾಧ್ಯ ಇಲ್ಲಂಥ ಕಾಯಿಲೆ ಬಗ್ಗೆ ಅವರು ರೋಗಿಗಳ ಕಡೆಯವರು ಬಂದು ಅವ್ರ ಹತ್ರ ಕೇಳ್ತಿದ್ರು, ಅಣ್ಣರೇ ಹೀಗಾಗಿದೆ, ದಾಯಿತ ಮಾಡ್ಕೊಳ್ಳಿ, ಎಲ್ಲಿ ಹೋಗಬೇಕು ಅಂತೇಳಿ. ಅವರೊಂದು ವೈದ್ಯಕೀಯ ಮಾರ್ಗದರ್ಶಿಯಾಗಿ ಇಂಥ ಕಡೆಗೆ ಹೋಗ್ಬೋದು, ಇಂಥ ವೈದ್ಯರ ಹತ್ರ ಹೋಗ್ಬೋದು, ಮಂಗಳೂರಿನಲ್ಲಿ ಇಂಥ ಕಡೆ ಹೋಗ್ಬೋದು ಅಥವಾ ಈ ಕಡೆ ಹೋಗ್ಬೋದು, ಹೀಗೆ ಮಾಡ್ಬೋದು ಎಂಬ ಒಂದು ಅವರಿಗೆ ಒಂದು ಅರಿವಿತ್ತಿತ್ತು. ಯಾಕೆಂದರೆ ಅವರ ಇಷ್ಟು ಅಪಾರವಾದ ಅನುಭವದಲ್ಲಿ ಒಂದು ರೋಗಿಯ ಕಾಯಿಲೆ ಬಗ್ಗೆ ಅವರಿಗೆ ವೈದ್ಯಕೀಯ ಶಾಸ್ತ್ರದ ಪ್ರಕಾರವಾಗಿ ಅವರಿಗೆ ಗೊತ್ತಿಲ್ಲದಿದ್ದರೂ ಕೂಡ ಅನುಭವದಿಂದ ಇಂಥ ಕಾಯಿಲೆ ಇರ್ಬೋದು, ಇಂಥದ್ದು ಇರ್ಬೋದು, ಇದನ್ನು ಇಂಥ ಕಡೆ ಅವ್ರು ಹೋದರೆ ಅವರಿಗೆ ಗುಣ ಆಗ್ಬೋದು ಅಥವಾ ಅವರಿಗೆ ಉಪಕಾರ ಆಗ್ಬೋದು ಅಂತ ಹೇಳಿ ಅವರನ್ನು ಒಂದು ಸಣ್ಣ ಚೀಟು ಡಾಕ್ಟ್ರಿಗೆ ಬರೆದು ಕೂಡ ಅವ್ರು ಕೊಡ್ತಿದ್ರು. ಇಂಥ ಡಾಕ್ಟರ್ ಹತ್ರ ನೀವು ಹೋಗಿ ಅವ್ರು ನಿಮಗೆ ಬೇಕಾದಾಗ ಮಾಡಿಕೊಡ್ತಾರೆ ಅಂತ ಹೇಳ್ತಿದ್ರು. ಹಾಗೆ ಗುಣ ಆಗಿ ಬಂದು ಅವರು ಹೇಳ್ತಿದ್ರು ಕೂಡ, ಅಣ್ಣರೇ ತುಂಬ ಉಪಕಾರ ಆಯಿತು, ಈಗ ಅಣ್ಣ ತುಂಬ ಇಡ್ಡಾಂಡಿ ಈಗ ಹೋದು ಪೂರ ವ್ಯವಸ್ಥೆ ಆಡಿ ಹುಷಾರಾಯ್ತು ಬರ್ತಾ ಅಂತೇಳಿ ಬಂದು ಮಾತಾಡಿ ಅವ್ರ ಹತ್ರ ಹೇಳಿ ಹೋಗ್ತಿದ್ರು. ಸೊ ಅವರೊಂಥರ ಬರೀ ಕಂಪೌಂಡ್ರಲ್ಲ, ಅವರೊಂದು ಸೋಷಿಯಲ್ ರಿಫಾರ್ಮರ್ ಅಂತ ಹೇಳ್ಬೋದು. ಅಂದರೆ ಸಾಮಾಜಿಕ ಕಳಕಳಿ ಇದ್ದಂಥ ವ್ಯಕ್ತಿ. ಬರೀ ಮದ್ದು ಕೊಡೋದು ಮಾತ್ರ ಅಲ್ಲ, ಒಂದು ರೋಗಿಗಳ ಅವರ ಸಾಮಾಜಿಕ ಸಮಸ್ಯೆಗಳಿರ್ಬೋದು, ಅವರ ಪರ್ಸನಲ್ ಸಮಸ್ಯೆಗಳಿರ್ಬೋದು, ಅವರಿಗೆ ಮುಂದೆ ಎಲ್ಲಿಯಾದರೂ ಹೋಗಿ ಚಿಕಿತ್ಸೆ ಪಡುವ ಬಗ್ಗೆ ಕೂಡ ಅವರು ಸೂಕ್ತ ಮಾಹಿತಿ ಕೊಡ್ತಿದ್ರು. ಇದಲ್ಲದೆ ಹಿಂದಿನವರಿಗೆ ಗೊತ್ತುಂಟು, ಅವರು ಕ್ವಶನ್ ಪೇಪರ್ ಮಾಡ್ತಿದ್ರು. SLC ಮಕ್ಕಳಿಗೆ, PUC ಅವರಿಗೆಲ್ಲ SLC ಮಕ್ಕಳಿಗೆ ಕ್ವಶನ್ ಪೇಪರ್ ತಯಾರು ಮಾಡ್ತಿದ್ರು, ಮಾಡೆಲ್ ಕ್ವಶನ್ ಪೇಪರನ್ನು ತಯಾರು ಮಾಡ್ತಿದ್ರು. ಅದನ್ನು ತುಂಬ ಜನ ಮೆಚ್ಚಿಕೊಳ್ತಿದ್ರು ಭಾಳ ಹಿಂದೆ. ಈಗಿನ ವಿಷಯದಲ್ಲಿ ಈಗಿನ ಹುಡುಗರಿಗೆ ಗೊತ್ತಿಲ್ಲ, ಈಗಂದರೆ ಕೋಚಿಂಗ್ ಕ್ಲಾಸೆಲ್ಲ ಬಂದಿದೆ. ಆವಾಗ ಕ್ವಶನ್ ಪೇಪರ್ ತಯಾರು ಮಾಡಿ ಮಕ್ಕಳಿಗೆ ಒಂದು ಟ್ರೈನಿಂಗ್ ಕೊಡುವಂಥ ಒಂದು ಪರಿಪಾಠ ಇತ್ತು. ಅವರು ಓದಿ ಇಂಥ ಕ್ವಶನ್ ಬರ್ಬೋದು, ಹೀಗೆ ಬರ್ಬೋದು ಅಂತ ಮಾಡೆಲ್ ಕ್ವಶನ್ ಪೇಪರ್ SLC ಮಕ್ಕಳಿಗೆ ಮಾಡುವಂಥ ಒಂದು ಪರಿಪಾಠ ಇಟ್ಕೊಂಡಿದ್ದರು. ಅದು ತುಂಬ ಜನ ಮೆಚ್ಚಿಕೊಂಡಿದ್ದರು ಕೂಡ. ಅಂದರೆ ಈಗ ಕೋಚಿಂಗ್ ಸೆಂಟರ್ ಬರೋ ಮೊದಲು ಜನಗಳಿಗೆ ಹೆಚ್ಚು ಶಾಲೆಯಲ್ಲಿ ಹೆಚ್ಚು ಮಾಹಿತಿ ಇರ್ತಿತ್ತು. ಆದರೆ ಯಾವ ರೀತಿ ಕ್ವಶನ್ ಬರ್ಬೋದು, ಹೇಗೆ ಬರ್ಬೋದು ಎಂಬ ಬಗ್ಗೆ ಒಂದು ಟ್ರಯಲ್ ಮಾಡಿದಾಗೆ ಅವರು ಮಾಡಿ ಸಹ ನೋಡ್ತಿದ್ರು. ಆದರೆ ಇನ್ನು ಮುಂದೆ ನರಸಿಂಹ ಭಟ್ ಅಂದರೆ ಕಾಂಪೌಂಡರ್ ಡಾಕ್ಟರ್ ಅವರ ಸೇವೆ ಲಭ್ಯವಿಲ್ಲ. ಈಗ ಕ್ಲಿನಿಕ್ಕಿಗೆ ಹೋದವರಿಗೆ ಸ್ವಾಗತಿಸೋದು ಶಿವರಾಮ ಭಟ್ ಕ್ಲಿನಿಕ್ಕನ್ನು ಬಂದ್ ಮಾಡಲಾಗಿದೆ ಎನ್ನುವ ಸೂಚನಾ ಫಲಕ. ಹೌದು, ಈಗ 82ರ ಹರೆಯದಲ್ಲಿರುವ ಕಾಂಪೌಂಡರ್ ನರಸಿಂಹ ಭಟ್ ಅವರು ವಿಶ್ರಾಂತ ಜೀವನಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಸುಮಾರು 68 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನಂತರ ಕೆಲಸಕ್ಕೆ ವಿದಾಯ ಹೇಳಿರುವ ನರಸಿಂಹ ಭಟ್ ಅವರ ಅನುಪಸ್ಥಿತಿ ಪ್ರತಿದಿನ ಔಷಧಿಗಾಗಿ ಅವರಲ್ಲಿಗೆ ಭೇಟಿ ನೀಡುತ್ತಾ ಇದ್ದ ನೂರಾರು ಮಂದಿಗೆ ನಿರಾಶೆ ತಂದಿದೆ. ಸರಿಸುಮಾರು 6 ತಿಂಗಳಿನಿಂದ ಕ್ಲಿನಿಕ್ಕನ್ನು ಬಂದ್ ಮಾಡಲಾಗಿದ್ದು ರೋಗಿಗಳಿಗೆ ಈ ಹಿಂದೆ ಸಿಗ್ತಾ ಇದ್ದ ಸೇವೆ ಸಿಗ್ತಾ ಇಲ್ಲ. ಹೇಗಿದ್ದೀರಿ ಈಗ? ಈಗ ಸ್ವಲ್ಪ ನಿತ್ರಣ ತಿನ್ನೋದಿಲ್ಲ ಅಂತೆ ನೀವು? ತಿನ್ನಲಿಕ್ಕೆ ಮೆಚ್ಚಬೇಕಲ್ಲ. ನಿಮ್ಮ ಇಷ್ಟದ ಆಹಾರ ಕೊಟ್ಟರೆ? ಆಹಾರ ತಿಂತೇನೆ. ಎಂತೆಲ್ಲ ತಿಂತೀರಿ ಈಗ? ಈಗ ಗಂಜಿ ಮತ್ತು ಸಾರು, ಪಲ್ಯ, ಸಾಂಬಾರು ತಿನ್ನಲಿಕ್ಕೆ ಜೀರ್ಣ ಆಗಬೇಕಲ್ಲ. ಈಗ ಇಷ್ಟು ವರ್ಷಗಳ ಕಾಲ ನೀವು ಮದ್ದು ಕೊಡ್ತಾ ಇದ್ರಿ, ಹೇಗೆ ಅನಿಸ್ತದೆ ನಿಮಗೆ ಈಗ? ಎಷ್ಟು ಜನರಿಗೆ ಕೊಟ್ಟಿದ್ದೀರಿ, ಎಷ್ಟು ಜನರು ನಿಮ್ಮನ್ನು ಒಂದು ಗೌರವಿಸ್ತಾರೆ? ಬೇಸರ ಆಗ್ತದೆ, ಏನು ಮಾಡೋದು ಈಗ ಹೋಗ್ಲಿಕ್ಕೆ ಆಗ್ತಿಲ್ಲ ಅಂತ? ಇಲ್ಲ, ಡಾಕ್ಟ್ರ್ ನನಗೆ ಬೇಕಾಗಿ ಇಷ್ಟು ಸಮಯ ಇಟ್ಟದ್ದು, ಇಲ್ಲದ್ರೆ ಯಾವತ್ತೇ ಬಂದು ಮಾಡ್ತೀನಿ. ಅದು ಮನುಷ್ಯರಿಗೆ ನಾನು ಕೊಟ್ಟಾಗ ಆಗೋದಿಲ್ಲ. ಅದಕ್ಕೆ ನಿಮಗೀಗ ಟ್ರೀಟ್ಮೆಂಟಿಗೆ ನೀವು ಇಲ್ಲಿ ಹೇಗೆ ಎಲ್ಲಿಗೆ ಹೋಗಿದ್ರಿ ನೀವು? ಶ್ಯಾಮ್ ಡಾಕ್ಟ್ರ್ ಎಂತ ಹೇಳಿದ್ರು ಅವರು? ನಿನಗೆ ನಿತ್ರಣ ಮಾತ್ರ, ಬೇರೆ ಏನಿಲ್ಲ, ಏನಿಲ್ಲ, ಸ್ವಲ್ಪ ಆಹಾರ ಜಾಸ್ತಿ ಮಾಡಬೇಕು ಅಂತ. ಆಹಾರ ಜಾಸ್ತಿ ಮಾಡಿ ತಿನ್ನಬೇಕಲ್ಲ ಹೇಳಿದ್ರು ಸರಿ. ನಾನು ಶ್ಯಾಮ್ ಡಾಕ್ಟ್ರ್ ಅಪ್ಪನೊಟ್ಟಿಗಿದ್ದದ್ದು, ಶಿವರಾಮ್ ಭಟ್ರು 1960ರಲ್ಲಿ ಸೇರಿದ್ದೇನೆ. ನಿಮಗೆ ನೋಡಿದ ಕೂಡಲೇ ಸಮಸ್ಯೆ ಅಂತ ಗೊತ್ತಾಗ್ತಿತ್ತು? ಅನುಭವ ಬೇರೆ, ಕಲಿವಿಕೆ ಬೇರೆ. ಕಲಿತ ಕೂಡಲೇ ಅನುಭವ ಬರೋದಿಲ್ಲ, ಅದು ಮಂಡೆಗೆ ಬರಬೇಕು, ಅದು ವಿದ್ಯೆ. ನೀವು ಮದ್ದು ಕೊಡೋ ಒಂದು ಮಾತು ಹೇಳ್ತಾ ಇದ್ರಿ, ಅದನ್ನೊಮ್ಮೆ ಹೇಳ್ಬೋದು? ದಾಲ ಪೂರೈಸಿ ಮೂಸ ತಿರಿ ಸೌಖ್ಯ ಹಾಕ್ಬೋದು ಅಷ್ಟೇ. ಅದರಲ್ಲಿ ಅವರಿಗೆ ಧೈರ್ಯ, ನಿಮ್ಮ ಮಾತಿನಲ್ಲೇ ಧೈರ್ಯ ಬರ್ತಿತ್ತು ಅವರಿಗೆ.
ಅಂದರೆ ಒಂದೇ ಸಲಕ್ಕೆ ನಿಮ್ಮಲ್ಲಿಗೆ ಬರುವಂಥದ್ದು ಮಾತ್ರ? ಅಷ್ಟೇ. ಮತ್ತು ನಮ್ಮದು ಒಳ್ಳೊಳ್ಳೆ ಕಂಪನಿ ಮಾತ್ರೆಗಳು ತರಿಸೋದು, ಲಾಟು ಕೊಟ್ಟು ಮದ್ದು ಕೊಟ್ಟು ಬಿಲ್ಲು ಮಾಡೋದಿಲ್ಲ. ಹಾಗೆ ಅದರಿಂದಾಗಿ ಒಳ್ಳೆ ಫಲಿತಾಂಶ ಬರ್ತಾ ಇತ್ತು ಅಂತ. ನಾವು ದುಡ್ಡಿಗೆ ಬೇಕಾಗಿ ಕೆಲಸ ಅಲ್ಲ, ಜನರು ಒಳ್ಳೆಯದಾಗು. ಎಷ್ಟು ತಗೊಳ್ತಾ ಇದ್ರಿ ಬಂದವರು? ಎಷ್ಟು ಕೊಡ್ತಾ ಇದ್ರು ಅಂತ? ಮುಂಚೆ 3 ಹೊತ್ತಿಗೆ 30 ರೂಪಾಯಿ ಇತ್ತು. ಆಮೇಲೆ ಮದ್ದಿಗೆಲ್ಲ ಏರಿ ಆ ನಂತರ 3 ಹೊತ್ತಿನ ಮದ್ದಿಗೆ ಮಾತ್ರೆಗೆ 50 ರೂಪಾಯಿ, 20 ರೂಪಾಯಿ ಮದ್ದಿಗೆ. 20 ರೂಪಾಯಿ ಮದ್ದಿಗೆ ಅಂದರೆ ಬಾಟ್ಲಿ ನಾವು ತರಿಸಿ ಕೊಡೋದು, ಅದಕ್ಕೆ ಬಿಲ್ ಇಲ್ಲ. ಒಟ್ಟು 70ರಲ್ಲಿ ನಿವೃತ್ತಿ. ಮತ್ತು ಮದ್ದು ಕೊಡೋದು ಮುಖ್ಯ ಅಲ್ಲ, ಅವರಿಗೆ ಪಥ್ಯ ಹೀಗೆ ಮಾಡಬೇಕು ಎಲ್ಲ ಹೇಳಿ ಮದ್ದು ಕೊಡೋದು. ಎಲ್ಲರೂ ಕೇಳ್ತಿದ್ರು. ಪುತ್ತೂರಲ್ಲಿ ನಿಮ್ಮ ಪರಿಚಯ ಇಲ್ಲದವರು ಯಾರಿಲ್ಲ, ಎಲ್ಲರೂ ಬರ್ತಾಯಿದ್ರು. ನಿಮ್ಮ ಸೇವೆಯ ಬಗ್ಗೆ ಖುಷಿ ಉಂಟು ನಿಮಗೆ? ತೃಪ್ತಿ ಉಂಟು. ಈಗ ಮುಂದಕ್ಕೆ ಅದನ್ನೀಗ ಮುಂದುವರಿಸಲಿಕ್ಕೆ ಯಾರಿಲ್ಲ? ನನ್ನ ಅಜ್ಜ ದೊಡ್ಡ ಪಂಡಿತರು ಪಟ್ಟೆಯಲ್ಲಿ, ಹಿರಿಯರ ಆಶೀರ್ವಾದ ಉಂಟು, ಅದು ನಡೆಯುವುದು. ದುಡ್ಡು ಮಾಡಲಿಕ್ಕೆ ಹೋದರೆ ಆಗೋದಿಲ್ಲ, ಅದು ಗುಣವಾಗುವುದಿಲ್ಲ. ಮಾಲಿಂಗೇಶ್ವರ ದೇವಸ್ಥಾನ, ಸೋಮವಾರ ಮಾಲಿಂಗೇಶ್ವರ ದೇವಸ್ಥಾನ, ಶುಕ್ರವಾರ ಕುಂಕುಮಾರ್ಚನೆ ಸೇವೆ, ಮಮ್ಮಯ್ಯ ದೇವಸ್ಥಾನ, ಮತ್ತು ಗಣಪತಿಗೆ ಸಂಕಷ್ಟ ಚತುರ್ಥಿಗೆ ಹಣ್ಣುಕಾಯಿ ಇಟ್ಟು ಯಾವಾಗಲೂ ಇತ್ತು. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರ್ತಾ ಇದ್ರಿ ಕ್ಲಿನಿಕಲ್ಲಿ? ಬೆಳಿಗ್ಗೆ ನಾನು ಇಲ್ಲಿಂದ 8 ಗಂಟೆ ಹೋದರೆ 12ವರೆಗೆ ಮನೆಗೆ ಊಟಕ್ಕೆ, ಮಧ್ಯಾಹ್ನ ಮೇಲೆ 2ವರೆಗೆ, 2ವರೆ ಅಂದರೆ 3 ಆಗ್ತದೆ. ಆಮೇಲೆ ಸಾಯಂಕಾಲ 5ವರೆ. ಮೊದಲು 8ವರೆ 9 ಆಗ್ತಿತ್ತು ಶಿವರಾಮ ಭಟ್ರ ಕಾಲದಲ್ಲಿ. ಈಗ ಡಾಟಿಗೆ ಆಚೆಗೆ ಹೋಗಲಿಕ್ಕೆ ಉಂಟು. ದಿನಕ್ಕೆ ಎಷ್ಟು ಜನ ಬರ್ತಾಯಿದ್ರು ಒಂದು ಅಂದಾಜು? ಒಂದು ದಿನಕ್ಕೆ 100-200 ಹೀಗೆಲ್ಲ ಬರ್ತದೆ. ಮತ್ತು ಅವರು ಪರೀಕ್ಷೆ ಮಾಡುವಂತ ಹೇಳಿದ್ದು ಇಷ್ಟರೊಳಗೆ ಇಲ್ಲ ಯಾರು. ಭಟ್ರ ಮೂಚತ್ತಿರ ಮದ್ದು ಒಳ್ಳೆ ಯಾರುಂಟು ಅಂತ. ನಿಮಗೆ ಯಾವುದಾದ್ರೂ ಒಂದು ಸವಾಲು ಸಮಸ್ಯೆ ಅಂತ ಏನಾದರೂ ಎದುರಾಯ್ತಾ ನೀವು ಮದ್ದು ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ? ಒಂದು ಡಾಕ್ಟ್ರು ನನ್ನ ಮೇಲೆ ಅರ್ಜಿ ಹಾಕಿದ್ರು IMA ಇದಕ್ಕೆ, ಅದಕ್ಕೆ ತನಿಖೆಗೆ ಬಂದರು. ಅಶೋಕರೈ ಮತ್ತು ಮೆಡಿಕಲ್ ಆಫೀಸರ್ ಮಂಗಳೂರಿಂದ. ನಾನು ಊಟಕ್ಕೆ ಹೋಗಿದ್ದೆ. ಊಟದಿಂದ ಬರುವಾಗಲೇ ಇದಕ್ಕೆ ಏರಿ ಮದ್ದು ಗುರಿಯರ ಪಂಡೆ ಅಂದೆ. ಹೆಂಗೆ ಡಾಕ್ಟರ್ ಶಿವರಾಮ ಭಟ್ಟ ಈಗ ಗೊತ್ತಿದ್ದೆ ಅಂತೇಳಿ. ಈಗ ಅಮ್ಮನಿಗೆ ಮದ್ದು ಊರನ್ನೇ ಏನು ಗೊತ್ತಿದ್ದೆ ಇದಕ್ಕೆ. ಬೈಕಲ್ಲಿ ಬರ್ತದೆ, ಮಿತ್ತು ಬರ್ತಾನೆ ಶಿವರಾಮ ಭಟ್ಟ ಇಂಜೆಕ್ಷನ್ ಕೊಡೋದಿತ್ತು. ಅವ್ರು ಎಂತ ಮಾಡಿದರು, ಇವರು ಡಾಕ್ಟರ್ ಹೇಳಿದಾಗ ಮದ್ದು ಕೊಡೋದು ಅಂತೇಳಿ ಬರೆದು ಶೀಲಕ್ಕೆ ಹೋದು. ನಂದಿ ಈಗೆಲ್ಲ ಕಾಸು ಮಾಡುವವ್ರಿ ಒಂದು ಕರುಣೆ ಎಲ್ಲ ಇಲ್ಲ. ನಾವು ಸ್ಯಾಂಪಲ್ ಬಂದ ಮದ್ದು ಧರ್ಮಕ್ಕೆ ಕೊಡೋದು, ಪಾಪದವರು ಟೋನಿಗೆ ಎಲ್ಲ ದುಡ್ಡು ತಗೊಳ್ತಾರೆ, ಫ್ರೀ. ಈಗ ಹಾಗೆ ಆಗ್ತಿಲ್ಲ, ಹಾಗೆ ಮಾಡೋದಿಲ್ಲ ಯಾರು. ಈಗ ಯಾರು ಮಾಡೋದು? ಈಗೆಲ್ಲ ಒಳ್ಳೆ ಒಬ್ಬ ಒಳ್ಳೆದಾಗೋಕೆ ಮನುಷ್ಯರ ಆಶೀರ್ವಾದ ಬೇಕು, ದೇವರ ಅನುಗ್ರಹ ಬೇಕು, ಅದಿಲ್ಲದ್ರೆ ಆಗುವುದಿಲ್ಲ. ಈಗ 6 ತಿಂಗಳಾಯ್ತಲ್ಲ ನೀವು ಕ್ಲಿನಿಕ್ಕಿಗೆ ಹೋಗೋದು. ಹೌದು. ಜನ ಕೇಳೋದಿಲ್ವ ಎಲ್ಲಿದ್ದಾರೆ? ಕೇಳ್ತಾರೆ, ಬಂದು ನೋಡ್ತಾರೆ. ಕೆಲವರು ಮನೆಗೆ ಬರ್ತಾರೆ, ಮನೆಯಲ್ಲಿ ಮದ್ದು ಕೊಡೋದಿಲ್ಲ, ಬರ್ದು ಸಹ ಕೊಡೋದಿಲ್ಲ. ಅದು ಡೇಂಜರ್. ನಮಗೆ ಆಗದವ್ರು ಇರ್ತಾರೆ ಕೆಲವರು. ಒಂದು ಜಾತಿ ಬಾಡಿಗೆ ಅಂತ ಹೇಳಿದರೆ ನಾವು ಮಂಗ. ಸತ್ಯ ಗೊತ್ತಾಗೋದು ಲಾಸಿ, ಸುಳ್ಳಿಗೆ ಸುಳ್ಳು. ಬೇರೆ ಡಾಕ್ಟರ್ಗಳು ಯಾರಾದರೂ ಏನಾದರೂ ಹೇಳಿದ್ರ ನಿಮಗೆ? ಏನಿಲ್ಲ. ಬೇರೆ ಏನು ಸಮಸ್ಯೆಗಳಾಗಿ ನಾವು ಪುತ್ತೂರಲ್ಲೇ ಇರೋದು. ಈಗ ನಾನು ನಂಟಲ್ಲಿಗೆಲ್ಲ ಹೋಗೋದು ಕಮ್ಮಿ. ಇದೇ ಆಯಿತು, ಕೆಲಸ ಆಯಿತು. ರಜೆ ಇತ್ತಾ? ಮೊದಲು ಶಿವರಾಮ ಭಟ್ರು ಆದಿತ್ಯವಾರ ರಜೆ, ಮಧ್ಯಾಹ್ನ ಮೇಲೆ. ಆದಿತ್ಯವಾರ ಮಧ್ಯಾಹ್ನ ಮೇಲೆ ಶ್ಯಾಮ್ ಡಾಕ್ಟ್ರು ಬಂದ ಮೇಲೆ ಇಡೀ ರಜೆ. ಆದಿತ್ಯವಾರ ರಜೆ ಇತ್ತು. ನನ್ನ ಮಗ ಲಂಡನ್ನಲ್ಲಿದ್ದಾರೆ ಕೆಲಸದ. ನಾತು ಬಂದರು ಮಾರ್ಚ್ 2ಕ್ಕೆ. ನರಸಿಂಹ ಭಟ್ ಅವರು ತನ್ನ ಗುರು ಡಾಕ್ಟರ್ ಶಿವರಾಮ ಭಟ್ ಮತ್ತು ರೋಗಿಗಳ ಸೇವೆಗೆ ತಮ್ಮ ಜೀವನ ಮುಡಿಪಾಗಿಟ್ಟವರು. ತನಗೆ ಸರ್ಕಾರಿ ಉದ್ಯೋಗದ ಅವಕಾಶ ಕೈಬೀಸಿ ಕರೆದರೂ ಡಾಕ್ಟರ್ ಶಿವರಾಮ ಭಟ್ ಅವರನ್ನೇ ಮಾನಸ ಗುರುವಾಗಿ ಸ್ವೀಕರಿಸಿ
ತನಗೆ ಬಂದ ಸರ್ಕಾರಿ ಉದ್ಯೋಗದ ಅವಕಾಶವನ್ನು ಕೈ ಚೆಲ್ಲಿದವರು. ಎಂದಿಗೂ ಕೂಡ ಚಪ್ಪಲಿ ಧರಿಸಿದವರಲ್ಲ. ಮುಖ್ಯಮಂತ್ರಿಯಾಗಿದ್ದ ದಿವಂಗತ ದೇವರಾಜ ಅರಸು ಅವರು ಪುತ್ತೂರಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾಗ ಅವರಿಗೆ ಶೀತ ಜ್ವರ ಕಾಣಿಸಿಕೊಂಡಾಗ ಅವರಿಗೂ 1 ಡೋಸ್ ಮದ್ದು ನೀಡಿದವರು. ಜೊತೆಗೆ ತನ್ನ ಬಿಡುವಿನ ವೇಳೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಟ್ಯೂಷನ್ ಅನ್ನು ಕೂಡ ಕೊಡ್ತಾ ಇದ್ರು. ಒಂದಷ್ಟು ಮಂದಿಗೆ ಆರ್ಥಿಕ ಸಹಾಯವನ್ನ ಮಾಡುವ ಜೊತೆಗೆ ತನ್ನ ಕುಟುಂಬವನ್ನು ಪೋಷಿಸಿದವರು. ಪುತ್ತೂರಿನ ಹಾರಾಡಿಯಲ್ಲಿರುವ ಅವರ ಮನೆಯಲ್ಲಿ ನರಸಿಂಹ ಭಟ್ ಅವರ ಸಹೋದರರ ಕುಟುಂಬ, ನರಸಿಂಹ ಭಟ್ ಅವರ ಪತ್ನಿ ಇದ್ದು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಪುತ್ರ ಕಾರ್ತಿಕ್ ಅವರು ತಮ್ಮ ಪತ್ನಿ ಪುತ್ರನೊಂದಿಗೆ ಲಂಡನ್ನಲ್ಲಿ ವಾಸವಾಗಿದ್ದಾರೆ. ಇವರು ದೊಡ್ಡಪ್ಪ ಅಂದರೆ ಅವರು 5 ಗಂಟೆಗೆ ನಿತ್ಯ ಏಳ್ತಾ ಇದ್ದರು. ಇಲ್ಲಿ 6 ಗಂಟೆಗೆ ಪೂಜೆಯಾಗಿ ಮತ್ತೆ ಮಹಾಲಿಂಗೇಶ್ವರ ದೇವಸ್ಥಾನ ಪ್ರತಿ ದಿವಸ ಹೋಗಿ 8 ಗಂಟೆ 8:30 ಒಳಗೆ ಕ್ಲಿನಿಕ್ಕು ಓಪನ್ ಆಗ್ತಾಯಿತ್ತು. ಹಾಗೆ ಮಧ್ಯಾಹ್ನ 1 ಗಂಟೆಗೆ ಬರ್ತಾಯಿದ್ರು. ಕ್ರಮೇಣ ಈಗ ಈ ಕೊರೋನಾ ಆದ ಮೇಲೆ 12ವರೆಗೆ 9ರಿಂದ 12ವರೆ ಮತ್ತು 2:30ಯಿಂದ 5ವರೆಗೆ ಕ್ಲಿನಿಕ್ಕು ನಡೀತಾ ಇತ್ತು. ಇವರು ಕೊಟ್ಟದ್ರಲ್ಲಿ ಜನರಿಗೆ ವಾಸಿ ಆಗ್ತಾಯಿತ್ತು. ನಿಮಗೆ ಗೊತ್ತಿರ್ಬೋದು, ಅದು ಇಲ್ಲಿ ನಮ್ಮನ್ನೆಲ್ಲ ಸಾಕಿದವರೇ, ನಾವು ಒಟ್ಟಿಗೆ ಇದ್ದೇವೆ ಇವತ್ತಿಗೂ. ಮತ್ತು ಸುಮಾರು ಜನರಿಗೆ ಪರೋಕ್ಷವಾಗಿ ಹೇಳಲಿಕ್ಕೆ ಗೊತ್ತಿಲ್ಲ, ಅದು ಈಗ ಹೇಳುವಾಗ ಇಲ್ಲ. ತುಂಬ ಜನರಿಗೆ ಬರೀ ಮದ್ದಿನ ಔಷಧಿ ಅಲ್ಲದೆ ಹಣ ಹೀಗೆ ಸಹಾಯ ಮಾಡಿದ್ದು ಉಂಟು ತುಂಬ. ಇತ್ತೀಚೆಗೆ ಆರೋಗ್ಯ ಸಮಸ್ಯೆಗೆ ತುತ್ತಾದ ನರಸಿಂಹ ಭಟ್ ಅವರು ಪುತ್ತೂರು ಹಾರಾಡಿಯಲ್ಲಿರುವ ತಮ್ಮ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಮನೆ ಮಂದಿ ಎಷ್ಟೇ ಒತ್ತಾಯ ಮಾಡಿದ್ರೂ ಆಹಾರ ಸೇವಿಸಲು ಹಿಂದೇಟು ಹಾಕ್ತಾ ಇರುವ ಪರಿಣಾಮ ದೇಹ ಸ್ವಲ್ಪ ಕೃಶವಾಗಿದೆ. ಆದರೆ ಮನಸ್ಸು ಮಾತ್ರ ಹಿಂದಿನ ಕೆಲಸದತ್ತ ತುಡಿಯುತ್ತಿದೆ. ನರಸಿಂಹ ಭಟ್ ಅವರು ವಿಶ್ರಾಂತಿಯಲ್ಲಿರುವ ವಿಚಾರ ತಿಳಿದು ಜನರು ಇವರ ಮನೆಗೆ ಆಗಮಿಸಿ ಯೋಗಕ್ಷೇಮ ವಿಚಾರಿಸುತ್ತಿದ್ದಾರೆ. ನಿವೃತ್ತ ಜೀವನಕ್ಕೆ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತಿದ್ದಾರೆ. ವೈದ್ಯೋ ನಾರಾಯಣ ಹರಿ ಅಂತ ಹೇಳಿದಾಗಿ ಆ ವೈದ್ಯರ ಹಾಗೆ ಕೆಲಸ ಮಾಡಿದವರವರೊಟ್ಟಿಗೆ ಕಂಪೌಂಡರ್ ಆಗಿ ನರಸಿಂಹ ಭಟ್ರು, ಶಿವರಾಮ್ ಭಟ್ರು ಹೇಗೆಯೋ ಹಾಗೆ ನರಸಿಂಹ ಭಟ್ರು ಕೂಡ ಜನರಿಗೆ ಪರಿಚಿತರು. ಮೊದಲು ವೈದ್ಯರನ್ನು ಕಾಣುವುದಕ್ಕೆ ಮೊದಲು ಕಂಪೌಂಡರನ್ನು ಕಾಣದಿದ್ದರೆ ಬಹುಶಃ ಅದು ಪುತ್ತೂರಿನಲ್ಲಿ ಮಾತ್ರ, ಬೇರೆ ಎಲ್ಲಿಯೂ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ವೈದ್ಯರನ್ನೇ ಕಾಣೋದು, ಮತ್ತೆ ಕಂಪೌಂಡರನ್ನು ಕಾಣೋದು. ಆದರೆ ಇಲ್ಲಿ ತದ್ವಿರುದ್ಧ ಅಂಥ ಒಂದು ವೈದ್ಯಕೀಯ ಸೇವೆಯನ್ನು ಮಾಡಿ ಮಾತಿನ ಮುಖಾಂತರ ಅವರ ಕಾಯಿಲೆಯನ್ನು ಗುಣಪಡಿಸಬಹುದು ಅಂತೇಳಿ ತೋರಿಸಿಕೊಟ್ಟಂಥ ಒಂದು ಇತಿಹಾಸ ಇದ್ದರೆ ಅದು ನರಸಿಂಹ ಭಟ್ರಿಗೆ. ಅಂತಹ ನರಸಿಂಹ ಭಟ್ರು ಇವತ್ತು 68 ವರ್ಷಗಳ ಸಾರ್ಥಕ ಸೇವೆಯನ್ನು ಮಾಡಿ ಪುತ್ತೂರು, ಸುಳ್ಯ, ಕಡಬ ಈ ಭಾಗದ ಬೇರೆ ಬೇರೆ ತಾಲೂಕಿನ ಜನರಿಗೂ ಚಿರಪರಿಚಿತರಾಗಿ ವೈದ್ಯರಂತೆ ತಾನು ಕೂಡ ಜನರ ಆ ಒಂದು ಸೇವೆ ಮಾಡ್ಬೋದು. ಯಾರು ಅನಾರೋಗ್ಯ ಪೀಡಿತರಿದ್ದಾರೋ ಅವರನ್ನು ಸಾಂತ್ವನ ಮಾಡಿ ಅವರ ಕಾಯಿಲೆಯನ್ನು ಗುಣಪಡಿಸ್ಬೋದು ಅಂತೇಳಿ ತೋರಿಸಿಕೊಟ್ಟು ಇವತ್ತು ವಯೋಸಹಜ ಈ ಒಂದು ದಿನಗಳಲ್ಲಿ ಇವತ್ತು ವಿಶ್ರಾಂತಿ ಜೀವನವನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಅವರ ಸೇವೆಯನ್ನು ಇಡೀ ಸಮಾಜ ಗೌರವಿಸಿದೆ. ಧರಿಸಿರುವ ವಸ್ತ್ರದಂತೆ ಮನಸ್ಸು ಶುಭ್ರವಾಗಿರುವ ನರಸಿಂಹ ಭಟ್ ಅವರು ಕಾಂಪೌಂಡರ್ ಹುದ್ದೆಗೂ ಒಂದು ಘನತೆಯನ್ನ ತಂದುಕೊಟ್ಟಿದ್ದಾರೆ ಎಂದರೆ ಖಂಡಿತ ತಪ್ಪಾಗಲಾರದು. ಅವರ ವಿಶ್ರಾಂತ ಜೀವನ ಸುಖಮಯವಾಗಿರಲಿ ಎನ್ನುವ ಆಶಯ, ಹಾರೈಕೆ ನಮ್ಮದು. ಸುಧಾಕರ್ ಪಡೀಲ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ನಿಮ್ಮ ಕನಸಿನ ಗೃಹ ಇನ್ನಷ್ಟು ಅಲಂಕಾರವಾಗಿಸಲು ನೂತನ ಡಿಸೈನ್ಗಳುಳ್ಳ ಫರ್ನಿಚರ್ಗಳು ಈಗ ಫ್ಯಾಕ್ಟರಿ ಬೆಲೆಯಲ್ಲಿ. ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಈಗ ಪುತ್ತೂರಿನಲ್ಲಿ ಪ್ರವರ್ತನೆ ಆರಂಭಗೊಂಡಿದೆ. ವಾರ್ಡ್ರೋಬ್ಗಳು, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟ್ಗಳು, ಕಿಚನ್ ಡೈನಿಂಗ್ ಸೆಟ್ಗಳು, ಸ್ಟಡಿ ಟೇಬಲ್ ಗಳಂತಹ ಮುಂತಾದ ಎಲ್ಲ ರೀತಿಯ ಫರ್ನಿಚರ್ ಈಗ ಫ್ಯಾಕ್ಟರಿ ಬೆಲೆಗೆ. ಕನಸಲು ಇಲ್ಲದಂತಹ ಈ ರಿಯಾಯಿತಿ ಬೆಲೆ ಪ್ರಯೋಜನ ಪಡಿಸಿಕೊಳ್ಳಲು ಸಂದರ್ಶಿಸಿ ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, ರಾಹಿಮ್ಸ್ ಕಾಂಪ್ಲೆಕ್ಸ್, ನಿಯರ್ ದರ್ಬೆ ಸರ್ಕಲ್, ಪುತ್ತೂರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.